ಬಡವರಿಗೆಂದು ಸರ್ಕಾರ ಉಚಿತವಾಗಿ ನೀಡುತ್ತಿರುವ ಅಕ್ಕಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಇದರಲ್ಲೂ ಕಮಿಷನ್ ದಂಧೆ ನಡೆಯುತ್ತಿದೆಯೇ ಎಂದು ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಸಬಾ ಹೋಬಳಿಯ ಕೂನಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂನಿಕೆರೆ ಗ್ರಾಮದ ಎಸ್ಸಿ ಕಾಲೋನಿಯ ನಿವಾಸಿಗಳಿಗೆ ಹುಳ ಕಸ ಕಡ್ಡಿಗಳಿರುವ ಅಕ್ಕಿಯನ್ನು ಸರ್ಕಾರ ವಿತರಿಸಿದೆ. ಜನರಿಗೆ ತಿನ್ನಲು ಯೋಗ್ಯವಿಲ್ಲದ ಆಹಾರ ನೀಡುವ ಮೂಲಕ ಪ್ರಾಣಿಗಳಿಗಿಂತಲೂ ಕಡಿಯಾಗಿ ಸರ್ಕಾರ ನಮ್ಮನ್ನು ಪರಿಗಣಿಸುತ್ತಿದೆಯೇ ಎಂದು ಇಲ್ಲಿನ ನಿವಾಸಿಗಳು ಪ್ರಶ್ನಿಸಿದ್ದಾರೆ. ಸ್ಥಳೀಯ ಶಾಸಕರು ಹಾಗೂ ತಾಲೂಕು ಆಡಳಿತ ಸೂಕ್ತ ಕ್ರಮ ವಹಿಸಿ ಬಡವರಿಗೆ ಸರ್ಕಾರದಿಂದ ತಿನ್ನಲು ಯೋಗ್ಯವಾದ ಉತ್ತಮ ಗುಣಮಟ್ಟದ ಆಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೂನಿಕೆರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸೊಸೈಟಿಯಲ್ಲಿ ಈ ತಿಂಗಳು ಏನು ಅಕ್ಕಿ ಕೊಟ್ಟಿದ್ದಾರೆ ನೋಡ್ರಿ ಸ್ವಾಮಿ. ಈ ಥರ ಹುಳ ಇದ್ದಾವೆ. ಬಡವರು ಇದನ್ನು ಯಾವ ರೀತಿ ಅಕ್ಕಿ ಅನ್ನ ಮಾಡ್ಕೊಂಡು ತಿನ್ನಬೇಕು, ಇದು ಯಾವ ರೀತಿ ವ್ಯವಸ್ಥೆ ಇದೆ, ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಿ. ಈಗ ಜನಗಳಿಗೆ ಇದು ಮಕ್ಕಳು ಮರಿ ತಿಂದರೆ ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಇದನ್ನು ದಯವಿಟ್ಟು ನೀವು ಪರಿಶೀಲನೆ ಮಾಡಿ ನಮಗೆ ಒಳ್ಳೆ ಅಕ್ಕಿನ ಕಳಿಸ್ಕೊಡ್ಬೇಕು ದಯವಿಟ್ಟು ಸೊಸೈಟಿಗೆ. ಇದು ನೋಡ್ರಿ ಗ್ರಾಮಸ್ಥರು ಮಾತಾಡ್ರಿ, ಹೇಳಮ್ಮ ಅಕ್ಕಿ ಅನ್ನ ಮಾಡ್ಬೋದೇನೋ. ಅಕ್ಕಿ ಕೊಡ್ತಾ ಇದ್ರೆ ಗೆಣಕ್ಕೆ ಏಕ ಬರ್ತಾನೆ ಇರ್ತಾರೆ. ಇವ ಅಕ್ಕಿ ಹೆಂಗ್ ತಿನ್ಬೇಕು? ಅಕ್ಕಿಗಳು ಬಡವರು ಅಂತಾರೆ, ಸಾವುಕಾರ ಅಂತಾರೆ. ಅಕ್ಕಿಗಳು ಹುಳ ನೋಡು ಎಷ್ಟು ಹುಳ ಬಡವ್ರಿಗೆ ಅಕ್ಕಿ ತಂದಾಕದು ಕೊಡಬಾಡ್ರಿ. ಅಲ್ಲೇನು ಪುಷಾಟ ಕೊಟ್ಟಿಲ್ಲ, ನೀವು ದುಡ್ಡು ಕೊಟ್ಟೆ ತಂದಿರೋದು. ಕಾಯಿಲೆ ಯಾಕೆ ಬರ್ಬಾರ್ದು? ಕಾಯಿಲೆಗಳು ಯಾಕೆ ಬರ್ಬಾರ್ದು? ಕಾಯಿಲೆ ಯಾಕೆ ಕೊಡ್ಬೇಕು? ಕೊಡೋದೇ ಬೇಡ. ಅಯ್ಯೋ ಕಾಡಿಲ್ಲ ಎಬ್ಬಿಡ್ಕೊಂಡ್ರೆ ಇಂತ ಅಕ್ಕಿ ಕೊಟ್ಬಿಟ್ರೆ ನಾವ್ ಏನ್ ಬಡವ್ರು ಹಿಂಗ್ ತಿನ್ಬೇಕಂತ. ಕೊಡೋದು ಬೇಡ ಅಕ್ಕಿ ನಮ್ಗೆ. ಏನ್ ಹಂಗೆ ತಿಂತೀವಿ ನಾವೇನು? ಹಂಗೇನಲ್ಲ ನಾವೇನು? ನಾವೇ ಮಣ್ಣು ತಿಂಬಲ್ಲ. ಸರ್ಕಾರಿ ಏನು ಅನ್ನ ನಾವೇ ಹಂಗೆ ಬೇಡ್ಕೊಂಡಿದ್ದ ನಾವು. ದಯವಿಟ್ಟು ಅಧಿಕಾರಿಗಳು ದಯವಿಟ್ಟು ನಮ್ಮೂರಿಗೆ ಒಳ್ಳೆ ಅಕ್ಕಿನ ಕೊಡ್ರಿ. ಬಡವರು ಇಲ್ಲಿ ತುಂಬಾ ಜನ ಸಾಕಷ್ಟು ಬಡವರು ಇದ್ದೀವಿ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದೀವಿ. ಒಳ್ಳೆ ಅಕ್ಕಿನ ಕಳ್ಸ್ಕೊಡ್ರಿ ದಯವಿಟ್ಟು. ಈ ತರ ಗೂಡು ಕಟ್ಟಿರೋ ಅಕ್ಕಿ, ಹುಳ ಬಿದ್ದಿರೋ ಅಕ್ಕಿನ ತಿನ್ನಕ್ಕೆ ತಯಾರಿಲ್ಲ. ಮಾತಾಡ್ರಿ ಒಬ್ರಿಗೊಬ್ರು ಏನ್ ಬರ್ತಾವ ಮಾತಾಡ್ರಿ. ನೀನ್ ಮಾತಾಡ. ಮಾತಾಡ್ರಿ. ನೀವ್ ಹೆಂಗ್ ಮಾತಾಡಿ ಮತ್ತೆ ಹಿಂಗೆಲ್ಲ ಮತ್ತೆ ಹಿಂಗ ಆಗೋದಿಲ್ಲ. ನಮ್ ಕುಂದಕ್ಕೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.